ಸುರತ್ಕಲ್ ಬಂಟೆರ್ನ ಸಂಘದ ನಿಲಿಟ್ಟು ಜಾಗತಿಕ ಬಂಟೆರ್ನ ಸಂಘಲಿನ ಒಕ್ಕೂಟದ ಸಾಯುಡು ರಡ್ಡೆ ಇಲ್ಲು ಕಟ್ಟದಿದ್ದು ಅವಿನ ಬಡವರಿಗೂ ಕೊರ್ಪುನ ಬೊಕ್ಕ ಬಡವರಿಗೂ ಸಾಯ ಒದಗಾವನ ಕಲ್ಪನ ಜೋಕ್ಲೆಗೂ ಪಣವು ಸಾಯ ಕೊರ್ಪುನ ಕಾರ್ಯಕ್ರಮ ಜೂನ್ 14 ಸುರತ್ಕಲ್ ಬಂಟೆರ್ನ ಭವನುಡು ದೀವೊಂದೆರ ಸುರತ್ಕಲ್ ಬಂಟೆರ್ನ ಸಂಘದ ಗುರ್ಕಾರ್ಯರು ಸುಧಾಕರ್ ಎಸ್ ಪೂಂಜ ಸೋಮವಾರ ಸುದ್ದಿಗುಟ್ಟು ಪಾತಿರ್ದು ಬಾಳ ಹೊಟ್ಟೆ ಕಾಯಿರ್ದ ವಿಜಯಲಕ್ಷ್ಮಿ ಶೆಟ್ಟಿ ಮೇರೆಗೆ 5 ಲಕ್ಷ ರೂಪಾಯಿ ಖರ್ಚಿಡು ಸುರತ್ಕಲ್ ಬಂಟೆರ್ನ ಸಂಘದ ನಿಲಿಟ್ಟು ಜಾಗತಿಕ ಬಂಟೆರ್ನ ಸಂಘದ ಒಕ್ಕೂಟದ ಸಾಯಡು ಇಲ್ಲು ಕಟ್ಟಾದನ ಅಂಚನೆ ಚೇಳಿಯಾರು ಕಂಡಿಗೆದ ಹರೀಶ್ ಶೆಟ್ಟಿ ಪನ್ಪುನರೆಗ್ಲ ಇಲ್ಲು ಕಟ್ಟದು ಕೊರ್ತುಂಡು ಈ ದುಂಬು ರಡ್ಡಿ ಇಲ್ಲು ಕಟ್ಟದು ಕೊರ್ತುಂಡು ಇಲ್ಲದ ತರ್ಕೋಲ್ ಪಗಪ್ಪುನ ಮೆಚ್ಚುಗೆ ಸಂದಾವನ ಬಡವರಿಗೆ ಸಾಯ ಕೊರ್ಪುನ ಕಲ್ಪನ ಜೋಕ್ಲಿಗೆ ಪಣವು ಸಾಯ ಒದಗಾವನ ಕಾರ್ಯಕ್ರಮನು ಜೂನ್ 14 ಐತಾರ ಸುರತ್ಕಲ್ ಬಂಟೆರ್ನ ಭವನುಡು ಅಟ್ಟಣೆ ಮಲ್ತದಂಡ ಬೈ 5 ಗಂಟೆಗೆ ಕಾರ್ಯಕ್ರಮ ಶುರುವಾಪುಣಂದು ಪಂಡೇರ ಒಟ್ಟೆಗಾಯರು ವಿಜಯಲಕ್ಷ್ಮಿ ಶೆಟ್ಟಿ ಮೇರೆ ಸುಮಾರು 5 ಲಕ್ಷದ ಒಂಜಿ ಇಲ್ಲು ಕಟ್ಟದು ಒಂಜಿ ಕೊರೊಂದುಲ್ಲ ಗಡ್ಡೆ ಇಲ್ಲು ನಮ್ಮ ಕೆಲಾರ್ ಕಣ್ಣಿಗೆ ಹರೀಶ್ ಶೆಟ್ಟಿನ ಇಲ್ಲು ಅವೆಣ್ಣ ಕೊರೊಂದುಲ್ಲ ಬೊಕ್ಕ ನಮ್ಮ ಸಂಘ ಇತೊರ್ದು ಒಂಜಿ 4 ಇಲ್ಲು ಹಸ್ತಾಂತರ ಮಂತ ಈ ಸರ್ತಿ ನಮ್ಮ ವಿಧವೆಯರು ವರ್ಮಜನ ಭಿನ್ನ ಸಾಮರ್ಥ್ಯರು 4 ಜನ ಬೊಕ್ಕ ವಿಕಲಚೇತನ 15 ಜನ ಒಟ್ಟಿಗೆ ನಮ್ಮ 28 ಜನಕ್ಕೂ ಈ ವರ್ಷ ನಮ್ಮ ಕೊರೊಂದುಲ್ಲ ಒಂಜಿ ವರ್ಷ ಆಜಿ ಸಾರದ ಲೆಕ್ಕ ಈ ದುಂಬದ ಗುರ್ಕಾರ್ಯರು ಉಲ್ಲಾ ಶೆಟ್ಟಿ ಪೆರ್ಮುದೆ ಪಾತಿರ್ದು ಸಂಘದ ಗುರ್ಕಾರ್ಯರು ಸುಧಾಕರ್ ಎಸ್ ಪೂಂಜಾ ಗುರ್ಕಾರ್ಮೆಡ್ ಬಂಟೆರ್ನ ಯಾನೆ ನಾಡವೇರ್ನ ಮಾತೃ ಸಂಘದ ಗುರ್ಕಾರ್ಯರು ಅಜಿತ್ ಕುಮಾರ್ ಮಾಲಾಡಿ ಲೇಸನು ಉದಿಪನ ಮಲ್ಪೇರ ಶ್ರೀದೇವಿ ಬರವ ಸಂಸ್ಥೆಲಿನ ಗುರ್ಕಾರ್ಯರಿಗೆ ಸದಾನಂದ ಶೆಟ್ಟಿ ಸಂಘದ ಮಾಹಿತಿ ಬೂಕು ಬಿಡುಗಡೆ ಮಲ್ಪೇರ ಜಾಗತಿಕ ಬಂಟೆರ್ನ ಸಂಘದ ಒಕ್ಕೂಟದ ಗುರ್ಕಾರ್ಯರ ಐಕಳ ಹರೀಶ್ ಶೆಟ್ಟಿ ಇಲ್ಲಲಿನ ತರ್ಕೋಲು ಕೈಪಗಪ್ಪೇರ ಆನಿಕಾಂಡೆ ವರ್ಮರಿಕ ಸಂಘದ ಸಭಾಭವನುಡು 14ನೇ ವರ್ಷದ ಮಹಾಸಭೆ ಅಟ್ಟಣೆ ಆತನಂದು ಪಂಡೇರ ನವೀನ್ ಶೆಟ್ಟಿ ಪಡ್ರೆ ರತ್ನಾಕರ್ ಶೆಟ್ಟಿ ಪ್ರವೀಣ್ ಶೆಟ್ಟಿ ಪುಷ್ಪರಾಜ್ ಶೆಟ್ಟಿ ಬೇಬಿ ಶೆಟ್ಟಿ ಚಿತ್ರಾಜಯ್ ಶೆಟ್ಟಿ ಸುದ್ದಿ ಕೊಟ್ಟೊಡಿತ್ತರ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ನಾಗರಿಕರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ನಡೆಯಲಿಕ್ಕೆ ಉಂಟು. ಅದೇ ರೀತಿ ನಮ್ಮ ಸಮಾಜದ ಆರ್ಥಿಕವಾಗಿ ಹಿಂದುಳಿದವರಿಗೆ ಇರುವಂಥ ನಮ್ಮ ಯೋಜನೆಗಳನ್ನೆಲ್ಲ ತಮ್ಮ ಮುಂದೆ ಇಟ್ಟಿದ್ದಾರೆ. ಇದರ ಜೊತೆಯಲ್ಲಿ ಸುರತ್ಕಲ್ ಬಂಟರ್ ಸಂಘ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಂಸ್ಕೃತಿಕ ರಂಗದಲ್ಲಿ ನಾವೊಂದು ದಾಖಲೆ ಅಂತಲೇ ಹೇಳ್ಬೋದು. ನಮ್ಮ ಅಂತರ್ ಬಂಟರ ಸಂಘದ ಯಾವುದೇ ಒಂದು ಸಾಂಸ್ಕೃತಿಕ ಸ್ಪರ್ಧೆ ಇದ್ದರೂ ಕೂಡ ನಾವು ಅದರಲ್ಲಿ ಭಾಗವಹಿಸಿ ನಾವು ಪ್ರಶಸ್ತಿಗಳನ್ನು ಪಡೆದಂಥ ಹಿನ್ನೆಲೆ ತುಂಬ ಉಂಟು.